ಇಂದು ರಾಜ್ಯದಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಗುತ್ತಿದೆ. ಆದರೆ ಕರ್ನಾಟಕ ರಾಜ್ಯ ಇವತ್ತು ದುಃಖ ಮತ್ತು ಬೇಸರದಿಂದ ಈ ಜಯಂತಿ ಆಚರಿಸುವಂತಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ಕಾರಣರಾಗಿದ್ದಾರೆ ಎಂದು ಸಂಸದ ಬ್ರಿಜೇಶ್ ಚೌಟ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ನಿಗಮ ಅಭ್ಯುದಯಕ್ಕೆ ಇಟ್ಟ ಹಣವನ್ನು ಕಾಂಗ್ರೆಸ್ ತನ್ನ ಚುನಾವಣಾ ಖರ್ಚಿಗೆ ಬಳಸಿದೆ ಎಂದು ಆರೋಪಿಸಿದರು. ಮಾಜಿ ಸಚಿವ ನಾಗೇಂದ್ರ ಬಿಡುಗಡೆಯಾಗಿ ಸಿಎಂ ಸಿದ್ದರಾಮಯ್ಯ ಭೇಟಿ ವಿಚಾರವಾಗಿ ಮಾತನಾಡಿದ ಬ್ರಿಜೇಶ್ ಚೌಟ, ವಾಲ್ಮೀಕಿ ಹಗರಣ ಆರೋಪಿಯಿಂದ ಸಿಎಂ ಶಾಲು ಸನ್ಮಾನ ಸ್ವೀಕರಿಸುತ್ತಾರೆ ಅಂದರೆ ಏನು ಅರ್ಥ? ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ಎಟಿಎಂ ಇದ್ದಂತೆ. ಮಹಾರಾಷ್ಟ್ರ ಚುನಾವಣಾ ಖರ್ಚಿಗಾಗಿ ಸಿಎಂ ನಾಗೇಂದ್ರ ಜೊತೆ ಚರ್ಚೆ ಮಾಡುತ್ತಿರಬಹುದು. ಯಾವ ರೀತಿ ಹಣ ಕೊಳ್ಳೆ ಹೊಡೆಯಬಹುದು ಎಂದು ಚರ್ಚಿಸುತ್ತಿರಬಹುದು. ಸಿದ್ದರಾಮಯ್ಯ ಈಗ ಯಾವ ನಿಗಮದ ಮೇಲೆ ದೃಷ್ಟಿ ಇಟ್ಟಿದ್ದಾರೆ ಗೊತ್ತಿಲ್ಲ. ವಾಲ್ಮೀಕಿ ಜಯಂತಿಯ ದಿನದಂದು ನಾಗೇಂದ್ರ ಬಿಡುಗಡೆಯಾಗಿದ್ದು ಗಾಯದ ಮೇಲೆ ಉಪ್ಪು ಹಾಕಿದಂತಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ ಮೂಲಕ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಹೊಸ ವ್ಯವಸ್ಥೆ ಸೃಷ್ಟಿಸಿದೆ. ಆರೋಪಿ ನಾಗೇಂದ್ರ ಸಿಎಂ ಮನೆಗೆ ಹೋಗಿರುವುದು ನಾವೆಲ್ಲ ತಲೆ ತಗ್ಗಿಸೋ ಹಾಗೆ ಆಗಿದೆ. ನಾಗೇಂದ್ರ ಆರೋಪ ಮುಕ್ತವಾದ ಮೇಲೆ ಮೆರವಣಿಗೆ ಮಾಡಲಿ ಅಥವಾ ಬಳ್ಳಾರಿಗೆ ಹೋದ ಹಾಗೆ ಪಾದಯಾತ್ರೆ ಮಾಡಲಿ, ನಮ್ಮದು ಏನೂ ಅಭ್ಯಂತರವಿಲ್ಲ ಎಂದರು. ವಾಲ್ಮೀಕಿ ಜಯಂತಿಯ ವಿಷಯ ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ. ಇಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ಈ ರೀತಿಯ ದೊಡ್ಡ ಹಗರಣ, ಇಷ್ಟೊಂದು ವಿಷಯಗಳಿರುವಂಥ ನಾನು ಕಳೆದ ಬಾರಿಯೂ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. ಒಂದು ಸಣ್ಣ ಐವನ್ ಡಿಸೋಜ ಇಲ್ಲಿ ಗವರ್ನರನ್ನು ಬಾಂಗ್ಲಾ ಮಾದರಿಯಲ್ಲಿ ನಾವು ಓಡಿಸ್ತೇವೆ ಅಂತ ಹೇಳುವಾಗ ನಮ್ಮ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟ್ ಕೊಡುವಾಗ ಕಂಪ್ಲೇಂಟ್ ತೆಗೊಳ್ಳೋದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ಹಾಗಾಗುವಾಗ ಇಷ್ಟೊಂದು ಹಗರಣಗಳಿರುವಂಥ ಸಂದರ್ಭದಲ್ಲಿ ಆ ಮುಖ್ಯಮಂತ್ರಿಯ ವಿರುದ್ಧ ತನಿಖೆ ಸರಿಯಾಗಿ ನಡೀಬೋದು ಅನ್ನುವಂಥದ್ದು ಯಾವ ಹೋಪ್ಸ್ ಇದೆ? ಯಾವುದೇ ಹೋಪ್ಸ್ ಇಲ್ಲ. ಒಂದು FIR ರಿಜಿಸ್ಟರ್ ಮಾಡಲಿಕ್ಕೆ ಕಾಂಗ್ರೆಸ್ನ ಕೃಪಾಪೋಷಿತದಲ್ಲಿ ಇವತ್ತು ಪೊಲೀಸರು ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ಒಳ್ಳೆಯ ರೀತಿಯಲ್ಲಿ ತನಿಖೆ ಆಗೋದಿಲ್ಲ ಅನ್ನುವಂಥದ್ದು ನಮ್ಮ ಸ್ಪಷ್ಟ. ಇದು ಆ ಕಾರಣಕ್ಕೆ ನಾವು ರಾಜೀನಾಮೆ ಆಗ್ರಹ ಮಾಡ್ತಾ ಇದ್ರು. ಈಗ ಬೇಲ್ ಸಿಕ್ಕಿದೆ. ಇಡಿ ಅವರ ತನಿಖೆ ಹೇಗೆ ನಡೀತದೆ ನನಗೆ ಮಾಹಿತಿ ಇಲ್ಲ. ನಾಗೇಂದ್ರ ಅವರು ಏವನ್ ಆರೋಪಿ, ಅವರ ತನಿಖೆ ನಡೆದಿದೆ, ಇವತ್ತು ಬೇಲ್ ಸಿಕ್ಕಿದೆ. ನನಗೆ ತನಿಖೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಿಮಗಿದ್ರೆ ನಾವು ಹೌದು, ಸಿಎಂ ರಾಜೀನಾಮೆಯನ್ನು ನಾವು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರುವ ಸಿಎಂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಆ ತನಿಖೆ ಅವರ ನೇತೃತ್ವದಲ್ಲಿ ನಡೆಯೋದು, ಅವರ ಕೆಳಗಿರುವಂಥ ಅಧಿಕಾರಿಗಳೇ ಮಾರೋ ಕಾರಣಕ್ಕೆ ಮೂಢ ಹಗರಣದಲ್ಲೂ ನಾವು ಆಗ್ರಹ ಮಾಡಿದ್ದೇವೆ. ಇವತ್ತು ನಾಗೇಂದ್ರ ಅವರು ಬೇಲ್ ಸಿಕ್ಕಿದ ಕೂಡಲೇ, ಬೇಲಿಂದ ಹೊರಗೆ ಬಂದ ಕೂಡಲೇ ಮುಖ್ಯಮಂತ್ರಿ ಹತ್ರ ಹೋಗಿ ವಿಜಯೋತ್ಸವನ ಆಚರಣೆ ಮಾಡ್ತಾರೆ ಅಂದರೆ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ? ಮುಖ್ಯಮಂತ್ರಿ ಅವರು ಹಗರಣದ ಆರೋಪಿಯನ್ನು ತಮ್ಮ ಮನೆ ಕರೆಸ್ಕೊಂಡು ಶಾಲ್ ಹಾಕ್ಕೊಳ್ತಾರೆ ಅಂದರೆ ಒಂದು ವಿರೋಧ ಪಕ್ಷವಾಗಿ ನಾವು ಅವರನ್ನೇನು ನೀವು ಪೂಜೆ ಮಾಡಬೇಕೇನು? ಮೊನ್ನೆ ಬಂದಿದ್ದರು ಮಂಗಳೂರಲ್ಲಿ ಚುನಾವಣಾ ಪ್ರಚಾರ ಸಭೆಗೂ. ಆಗಲೂ ಹೇಳಿರೋದು ಅತ್ಯಂತ ಸ್ಪಷ್ಟವಾಗಿದೆ, BJPಯ ಕಿಚ್ಚು ಯಾವುದೇ ಇನ್ನೂ ಕಡಿಮೆ ಆಗಿಲ್ಲ. ಇವರಿಗೆ ಮಾನ ಮರ್ಯಾದೆ ಇಲ್ಲ, ಬಂಟತನವನ್ನು ತೋರಿಸ್ತಾರೆ, ಮೈ ದಪ್ಪ ಚರ್ಮ ಇದೆ, ಅವರ DNA ಇದು ತುಂಬಿಕೊಂಡಿದ್ರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ನಮ್ಮ ಹೋರಾಟದ ಕಿಚ್ಚು ಅದೇ ರೀತಿ ಇದೆ, ಇನ್ನೂ ಅದು ತೀವ್ರತೆಯನ್ನು ಪಡೆದುಕೊಳ್ತದೆ. ಯಾವುದ್ರ ಬಗ್ಗೆ ತನಿಖೆಗೆ ನಾವು ಮುಕ್ತವಾಗಿ ಇದ್ದೇವೆ. ಯಾವುದೇ ಆರೋಪ ಇದ್ದರೂ ಅದು ಮುಕ್ತವಾಗಿ ತನಿಖೆ ಆಗಲಿ. ನಮ್ಮ ಇದು ಇರುವಂಥ ಸ್ಪಷ್ಟ, ಮುಖ್ಯಮಂತ್ರಿಯ ಮೇಲೆ ಎಷ್ಟೊಂದು ಗುರುತರವಾದ ಆರೋಪ ಇರುವಂಥ ಸಂದರ್ಭದಲ್ಲಿ ಅವರ ಬಗ್ಗೆ ತನಿಖೆ ಪಾರದರ್ಶಕವಾಗಿ ನಡೆಯೋದಿಲ್ಲ ಅನ್ನುವಂಥದ್ದು ನಮ್ಮ ನಂಬಿಕೆ. ಆ ಕಾರಣಕ್ಕೆ ಅವರು ರಾಜೀನಾಮೆಯನ್ನು ಆಗ್ರಹಿಸ್ತಾರೆ. ನಾಗೇಂದ್ರ ಅವರು ನಿನ್ನೆ ರಿಲೀಸ್ ಆಗಿ ಅವರು ತಮ್ಮ ಲೀಡರ್ ಹತ್ರ ಹೋಗಿ ಇದು ಮಾಡಿದ್ದಾರೆ, ಅದರಲ್ಲಿ ಇನ್ಫ್ಲುಯೆನ್ಸ್ ಮಾಡುವಂತ ಹೇಗೆ ಬರುತ್ತೆ ಅಂದ್ರೆ ಸ್ವಾಭಾವಿಕವಾಗಿ ನೋಡಿ, ಇದೇ ಮುಖ್ಯಮಂತ್ರಿ ಶಾಸನಸಭೆ ಒಳಗೆ ಅದು 187 ಕೋಟಿ ಅಲ್ಲ 84 ಅಂತ ಒಪ್ಕೊಂಡಿದ್ದಾರೆ. ನಾಗೇಂದ್ರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಅವರ ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ. ಇವತ್ತು ಆ ಆರೋಪಿಯನ್ನು ಮುಖ್ಯಮಂತ್ರಿ ತಮ್ಮ ನಿವಾಸಕ್ಕೆ ಕರೆದು ವಿಜಯೋತ್ಸವನ ಆಚರಣೆ ಮಾಡ್ತಾರೆ, ಅವರಿಂದ ಶಾಲು ಸನ್ಮಾನವನ್ನು ಪಡ್ಕೊಳ್ತಾರೆ ಅಂದರೆ ನೀವೇನು ಇದಕ್ಕೇನು ಹೇಳಬೇಕು ನಾವು? ಹಾಗಾದರೆ ಯಾವುದೇ ಆರೋಪಿ ನಾಳೆ ಒಂದು ಕೊಲೆ ಆರೋಪಿ ಅವನು ಬೇಲಿಂದ ಬಂದರೆ ಮುಖ್ಯಮಂತ್ರಿ ಅವರನ್ನು ಕಟ್ಕೊಂಡು ಇದು ಮಾಡ್ತಾರೆ. ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಇಲ್ವಾ ಶಾಸನಸಭೆ ಒಳಗಡೆ? ಆರೋಪದಿಂದ ಮುಕ್ತ ಆದಮೇಲೆ ಮೆರವಣಿಗೆ ಮಾಡಲಿ, ಇಲ್ಲಿಂದ ಬಳ್ಳಾರಿಗೆ ಪಾದಯಾತ್ರೆ ಹೋದಾಗ ಹೋಗಲಿ.